ಮಂಗಳೂರಿನ ಅಮೃತ ವಿದ್ಯಾಲಯಂನಲ್ಲಿ ವಿದ್ಯಾರ್ಥಿ ಸಂಘದ ವಿವಿಧ ವಿಭಾಗಗಳಿಗೆ ಪದಾಧಿಕಾರಿಗಳ ಆಯ್ಕೆ ಮತ್ತು ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ನಡೆಯಿತು. ಅಮೃತ ವಿದ್ಯಾಲಯದ ಬಾಸ್ಕೆಟ್ಬಾಲ್ ಕೋರ್ಟ್ನಲ್ಲಿ ನಡೆದ ಸಮಾರಂಭವನ್ನು ಮಂಗಳೂರಿನ ಕದ್ರಿ ವಾರ್ಡ್ನ ಕಾರ್ಪೊರೇಟರ್ ರೂಪಾ ಡಿ ಬಂಗೇರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಅಮೃತ ವಿದ್ಯಾಲಯಂನ ಪ್ರಾಂಶುಪಾಲ ರಾಮಚಂದ್ರ ಭಟ್ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. On this auspicious occasion, I am very happy that Dr. Jayakar Bhandari has accepted our invitation to be as the chief guest of this today's function. Sir, on behalf of this Vidyalaya, Amrutha Vidyalayam, and on behalf of the students community, I extend you a warm welcome. ಈ ಸಂದರ್ಭ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜಯಕರ ಭಂಡಾರಿ ಅವರು ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳನ್ನು ಅಭಿನಂದಿಸಿದರು. The results are out already and the winners are here sitting in front of me, so you don't have to undergo that hard process of waiting for the results for a month, isn't it? Okay, so results are out and the proud winners are sitting in front of me with your chest plates and other things. So let me congratulate all the winners who are sitting here. ಅಮೃತ ವಿದ್ಯಾಲಯಂನ ಉಪ ಪ್ರಾಂಶುಪಾಲೆ ಅನುಪಮಾ ರಾವ್ ಅವರು ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. And endeavor to keep up the flame and name of the institution and also to keep the school flag flying high. So God, please help me. ಈ ಸಂದರ್ಭ ಅಮೃತ ವಿದ್ಯಾಲಯಂನ ಸಿಬ್ಬಂದಿ ಮಾಧುರಿ, ವಿದ್ಯಾರ್ಥಿ ಸಂಘದ ನಾಯಕ ವೈಭವ್ ಕದ್ರಿ, ನಾಯಕಿ ಶ್ರದ್ಧಾ ಪ್ರಭು ಸೇರಿದಂತೆ ವಿದ್ಯಾರ್ಥಿ ಪ್ರತಿನಿಧಿಗಳು, ಸಿಬ್ಬಂದಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.